कृष्ण चैतन्य प्रभुपाद की जय. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಭಗವತ್ ವಚನ ಆಧರಿಸಿದ ಉತ್ತರಗಳು. ಶ್ಲೋಕ 1. ಶ್ರೀ ಶುಕ ಉವಾಚ ಆತ್ಮಮಾಯಾಮೃತೆ ರಾಜನ್ ಪರಸ್ಯ ಅನುಭವ ಆತ್ಮನ ನ ಘಟೇತ್ ಅರ್ಥ ಸಂಬಂಧ ಸ್ವಪ್ನ ದ್ರಷ್ಟು ಇವ ಅಂಜಸ. ಅನುವಾದ. ಶುಕಮುನಿಗಳು ಹೇಳಿದರು, ಎಲೇ ರಾಜನೇ, ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಪ್ರಭಾವಿತರಾಗದ ಹೊರತು ಶುದ್ಧ ಪ್ರಜ್ಞೆಯಲ್ಲಿರುವ ಶುದ್ಧಾತ್ಮನು ಐಕ ಶರೀರವನ್ನು ಹೊಂದಿರುವ ಸಂಬಂಧ ಯಾವ ಅರ್ಥವಿಲ್ಲ. ಅಂತಹ ಸಂಬಂಧ ಕನಸುಗಾರ ತನ್ನ ಶರೀರದ ಕಾರ್ಯವನ್ನು ಕಂಡಂತೆ ಮಾತ್ರ. ಶುದ್ಧ ಪ್ರಜ್ಞೆಯಲ್ಲಿ ಶುದ್ಧಾತ್ಮ. ನಾವು ಶುದ್ಧ ಪ್ರಜ್ಞೆಯಲ್ಲಿಲ್ಲ, ನಾವು ಶುದ್ಧಾತ್ಮ ಕೂಡ ಅಲ್ಲ. ಹಾಗಾಗಿ ನಾವೀಗ ಐಕ ಶರೀರ ಹೊಂದಿರುವ ಸಂಬಂಧದಲ್ಲಿ ನಾವು ಅದರಲ್ಲಿ ಇದ್ದೇವೆ. ನಾನು ನನ್ನದು. ನಮ್ದೀಗ ವಿ ಕಾನ್ಷಿಯಸ್ನೆಸ್ ಅಲ್ಲ, ನಮ್ದೀಗ ಮೀ ಕಾನ್ಷಿಯಸ್ನೆಸ್. ಮೀ ಕಾನ್ಷಿಯಸ್ನೆಸ್ ಅಂದ್ರೆ ಮೀ ಪ್ರಜ್ಞೆ, ನಾನು ಮತ್ತೆ ನನ್ನದು. ನಾನು ಅನ್ನೋದು ಸೆಲ್ಫಿಶ್ನೆಸ್, ನನ್ನದು ಅನ್ನೋದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಇದನ್ನು ಹೇಗೆ ಹೇಳ್ತಿದ್ದಾರೆ ಇಲ್ಲಿ? ಅಂತ ಸಂಬಂಧ ಕನಸುಗಾರ ತನ್ನ ಶರೀರದ ಕಾರ್ಯವನ್ನು ಕಂಡಂತೆ ಮಾತ್ರ. ಈ ಸಂಬಂಧ ಮೀ ಕಾನ್ಷಿಯಸ್ನೆಸ್. ಈಗ ನಾವು ದೇಹದ ಭಾವನೆಯಲ್ಲಿದ್ದೇವೆ. ನಾನು ಭಾರತೀಯ, ನಾನವರ ಮಗ, ನಾನವರ ಗಂಡ, ನಾನವರ ಹೆಂಡತಿ, ನಾನವರ ಮಗ. ದೇಹದ ಭಾವನೆ. ಶುದ್ಧಾತ್ಮ ಹಾಗೆಲ್ಲ. ಶುದ್ಧಾತ್ಮನ ಪ್ರಜ್ಞೆ ನಾನು ಕೃಷ್ಣನ ಸೇವಕ. ಕ್ಲಾಸ್ ಎಂಡಿಂಗ್ ಪ್ರಭಾದ ಹೇಳಿದ್ದಾರೆ, ನಾನು ಭಗವಂತನ ಸೇವಕ. ಡೆಸಿಗ್ನೇಷನ್ ಇದೆ, ಬೇರೆ ಡೆಸಿಗ್ನೇಷನ್ ಇಲ್ಲ. ನಮ್ಮ ದೊಡ್ಡ ದೊಡ್ಡ ಡೆಸಿಗ್ನೇಷನ್, ನಾನು ಹಾಗೆ, ನಾನು ಹೀಗೆ, ನಾನು ಹಾಗೆ. ಇದೆಲ್ಲ ದೇಹದ ಭಾವನೆ. ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ವೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಶೀಲ ಪ್ರಭುಪಾದ ಕಿ ಜೈ. ಜೀವಿಯು ಐಕ ದೇಹ ಮತ್ತು ಮನಸ್ಸಿಂದ ಬೇರೆಯಾಗಿದ್ದರೂ ಅವನ ಐಕ ಜೀವನವನ್ನು ಹೇಗೆ ಆರಂಭಿಸಿದೆ ಎಂದು ಪರೀಕ್ಷೆ ಮಾಡುವ ಪ್ರಶ್ನೆಗೆ ಪರಿಪೂರ್ಣ ಉತ್ತರಿಸಲಾಗಿದೆ. ಇಲ್ಲಿಂದ ಸ್ಟಾರ್ಟ್ ಆಯಿತು. ಎಲ್ಲ ಸ್ಟಾರ್ಟ್ ಆಗುವ ನಮ್ಮ ಇಚ್ಛೆಯಿಂದ. ಇಂಡಿಪೆಂಡೆಂಟ್ ಆಗಿ ನಾವು ಎಂಜಾಯ್ ಮಾಡ್ಲಿಕ್ಕೆ ಯಾವಾಗ ಬಯಸಿದ್ದೇವೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು. ಚೇತನಾತ್ಮನು ತನ್ನ ಐಕ ಜೀವನ ಕಲ್ಪನೆಯಿಂದ ಭಿನ್ನನು. ಆತ್ಮ ಚೇತನ, ಆತ್ಮ ಇದಕ್ಕಿಂತ ಭಿನ್ನ. ಆದರೆ ಆತ್ಮಮಾಯ ಎಂದು ಕರೆಯಲಾಗುವ ಭಗವಂತನ ಬಹಿರಂಗ ಶಕ್ತಿ, ದೇವಿ ಮಹಾಮಾಯಿ, ಅವಳು ಬಹಿರಂಗ ಶಕ್ತಿ. 3 ಶಕ್ತಿ ಉಂಟು: ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ ಅಂದರೆ ರಾಧಾರಾಣಿ, ಬಹಿರಂಗ ಶಕ್ತಿ ಅಂದರೆ ದೇವಿ. ನಾವು ತಟಸ್ಥ ಶಕ್ತಿ, ಮಿಡಲ್. ನಾವು ಐದರ್ ಆಚೆ ಹೋಗ್ಬೋದು, ಈಚೆ ಕೂಡ ಬರ್ಬೋದು. 1/4 ಮೆಟೀರಿಯಲ್ ಎನರ್ಜಿ, 3/4 ಸ್ಪಿರಿಚುವಲ್ ಎನರ್ಜಿ. ಸ್ಪಿರಿಚುವಲ್ ವರ್ಲ್ಡಲ್ಲಿ, ಸ್ಪಿರಿಚುವಲ್ ಲೋಕದಲ್ಲಿ ಎಲ್ಲರೂ ಭಗವಂತನ ಒಬೀಡಿಯಂಟ್ ಮಕ್ಕಳಿರುವಂಥದ್ದು. ಇಲ್ಲಿ ಕಾಲು ಭಾಗದಲ್ಲಿ ಭಗವಂತನ ಡಿಸ್ಒಬೀಡಿಯಂಟ್ ಮಕ್ಕಳಿರುವಂಥದ್ದು. ಇದು ಜೈಲು, ಇದು ಜೈಲು. ಪ್ರಭುಪಾದ ಹೇಳ್ತಾರೆ, ಜೈಲಿರುವುದು ಯಾಕೆ? ಬಹಿರಂಗ ಶಕ್ತಿ ಜೈಲಿರುವುದು ಯಾಕೆ? ಜೈಲ್ ಈಸ್ ಮೆಂಟ್ ಫಾರ್ ರಿಫಾರ್ಮೇಶನ್. ಜೈಲಿರುವಂಥದ್ದು ನಾವು ಮಾಡಿದ ತಪ್ಪನ್ನು ತಿದ್ದಲಿಕ್ಕೆ. ನಾವು ಮಾಡಿದ ತಪ್ಪು ತಿದ್ದಬೇಕು ನಾವು. ಈಗ ಈ ಸ್ವರ್ಗಲೋಕ ಕೂಡ, ಅದು ಕೂಡ ಜೈಲೇ. ಈ ಭೂಲೋಕ ಕೂಡ ಜೈಲೇ. ನರಕಲೋಕ ಕೂಡ ಜೈಲೇ. ಸ್ವರ್ಗಲೋಕದಲ್ಲಿ ಗುಡ್ ಥೀಫ್ ಇರುವಂಥದ್ದು, ಒಳ್ಳೆ ಕಳ್ಳ, ಗುಡ್ ಕಂಡೀಷನ್. ಭೂಲೋಕದಲ್ಲಿ ಬ್ಯಾಡ್ ಥೀಫ್ ಇರುವಂಥದ್ದು, ಕೆಟ್ಟ ಕಳ್ಳ, ಭೂಲೋಕ ಅರ್ಥ. ನರಕಲೋಕದಲ್ಲಿ ವರ್ಸ್ಟ್ ಥೀಫ್ ಇರುವಂಥದ್ದು, ತುಂಬಾ ನೀಚವಾದ ಕಳ್ಳ,
ಅಂದರೆ ಕೆಟ್ಟಗಿಂತ ವರ್ಸ್, ಅದು ವರ್ಸ್ ಥೀಫ್. ಈಗ ಸ್ವರ್ಗಲೋಕದಲ್ಲಿ ನಾವೆಂತ ಹೇಳಿದ್ರೆ ಸಂಘ, ಈ ಕೈದಿನವರಿಗೆ ಆಗ್ತಾರಲ್ಲ ಪೊಲೀಸ್ನವರು, ಸಂಕಲ್ ಆ್ಯಂಕಫ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಅದು ಬಂಗಾರದ. ಭೂಲೋಕದಲ್ಲಿ ಅದು ಬೆಳ್ಳಿದು, ನರಕಲೋಕದಲ್ಲಿ ಅದು ಕಬ್ಬಿಣ. ಈಗ ಮೂರ್ಖರು ಎಂತಂದ್ರೆ ಬಂಗಾರದಾಗ್ಬೋದು, ಬೆಳ್ಳಿದಾಗ್ಬೋದು ಅಂತ ಯೋಚನೆ ಮಾಡ್ತಾರೆ, ಕಬ್ಬಿಣ ಬೇಡ ನರಕ. ಆದರೆ ಅಟ್ ದಿ ಎಂಡ್ ಅದು ಹ್ಯಾಂಡ್ಕಫ್, ಸಂಕೋಲೆ. ನಾವು ಸಂಕೋಲೆಯಿಂದ ಮುಕ್ತರಾಗಬೇಕು, ಕೈಯಿಂದ. ನಮ್ಗೆ ಬೇಡ, ಬೇಡಿ ಬೇಡ ನಮಗೆ ಕೈಯಲ್ಲಿ. ಕೈಗೀಗ ಕೈದಿಗಳಿಗೆ ಎಂತ ಹಾಕಿದ ಅದು ಹಾಕಿದ್ದಾರೆ ನಮಗೆ. ಹಾಗಾಗಿ ಇಂಟೆಲಿಜೆನ್ಸ್ ಪ್ರಭು ಹೇಳ್ತಾರೆ, ಇಂಟೆಲಿಜೆನ್ಸ್ ಅಂದ್ರೆ ಈ ಸಂಕಲೆಯಿಂದ ನಾನು ಯಾವ ಮುಕ್ತ ಆಗುವಂಥದ್ದು. ಅದು ಹೇಗೆ ಅಂದ್ರೆ ಕೃಷ್ಣನ ಧಾಮಕ್ಕೆ ಹೋಗುವಂಥದ್ದು. ಅದಕ್ಕೆ ನಾವೀಗ ಬಹಿರಂಗ ಶಕ್ತಿಯಲ್ಲಿದ್ದೇವೆ. ಬಹಿರಂಗ ಶಕ್ತಿ ಅಂದ್ರೆ ಇದೆ, ಅವಳ ಅಂಡರ್ ಇರುವಂಥದ್ದು. ಹಾಗೆ ಭಗವಂತನ ಬಹಿರಂಗ ಶಕ್ತಿಯಿಂದ ಪ್ರಭಾವಿತನಾದ್ರಿಂದ ಅವನು ಅಂತ ಐಕ ಕಲ್ಪನ ತನ್ಮಯನು. ನಾವು ಈ 3 ಗುಣದಲ್ಲಿದ್ದೇವೆ, ಈ ಬಹಿರಂಗ ಶಕ್ತಿ ಕಂಟ್ರೋಲ್ ಅಲ್ಲಿದ್ದೇವೆ. ವೇದವ್ಯಾಸರು ಪರಮಪ್ರಭು ಭಗವಂತನ ಹಾಗೂ ಅವನ ಬಹಿರಂಗ ಶಕ್ತಿಯ ಸಾಕ್ಷಾತ್ಕಾರ ಪಡೆಯುವುದಕ್ಕೆ ಸಂಬಂಧಿಸಿದ ಪ್ರಥಮ ಸ್ಕಂದದಲ್ಲಿ ಇದನ್ನು ಈಗಾಗಲೇ ವಿವರಿಸಲಾಗಿದೆ. ಅದೇ ಮೊದಲ ಸ್ಕಂದದಲ್ಲಿ ನಾವು ಇದನ್ನೆಲ್ಲ ಕಲಿತು ಬಂದಿದ್ದೇವೆ. ಬಹಿರಂಗ ಶಕ್ತಿ ಅಂತ, ಅಂತರಂಗ ಶಕ್ತಿ ಅಂತ, ತಟಸ್ಥ ಶಕ್ತಿ ಅಂತ, ಇದೆಲ್ಲ ನಮಗೆ ಸಾಧಾರಣ ಗೊತ್ತಾಗಿದೆ ಏನಂತ. ಬಹಿರಂಗ ಶಕ್ತಿಯು ಭಗವಂತನಿಂದ ನಿಯಂತ್ರಿತವಾಗಿದೆ ಹಾಗೂ ಜೀವಿಗಳು ಭಗವಂತನ ಇಚ್ಛಾನುಸಾರ ಬಹಿರಂಗ ಶಕ್ತಿಯಿಂದ ನಿಯಂತ್ರಿತವಾಗಿದೆ. ಇದಕ್ಕೆ ಶ್ಲೋಕ 9ನೇ ಅಧ್ಯಾಯ 10ನೇ ಶ್ಲೋಕ. ಮಯಾದಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತನೆ. ನನ್ನ ಶಕ್ತಿಯಲ್ಲಿ ಒಂದಾದ ಈ ಬಹಿರಂಗ ಶಕ್ತಿ ದೇವಿ ಮಹಾಮಾಯ, ಅವಳು ನನ್ನ ಅಪ್ಪಣೆಯಂತೆ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳು ಡಿಪೆಂಡೆಂಟ್. ಬಹಿರಂಗ ಶಕ್ತಿಯು ಭಗವಂತನಿಂದ ನಿಯಂತ್ರಣವಾಗಿದೆ. ಟೋಟಲ್ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇದ್ದಾಳೆ ಅವಳು. ಹಾಗೂ ಜೀವಿಗಳು ನಾವು ಭಗವಂತನ ಇಚ್ಛಾನುಸಾರ ಬಹಿರಂಗ ಶಕ್ತಿಯಿಂದ ನಿಯಂತ್ರಿತರಾಗಿದ್ದೇವೆ. ನಾವೆಲ್ಲ ಈಗ ಅವಳ ಅಂಡರ್ ಇದ್ದೇವೆ. ಕೆಲವೊಮ್ಮೆ ಸತ್ವಗುಣಕ್ಕೆ ಬರ್ತೇವೆ, ಕೆಲವೊಮ್ಮೆ ರಜೋಗುಣಕ್ಕೆ, ಕೆಲವೊಮ್ಮೆ ತಮಗುಣಕ್ಕೆ ಬರ್ತೇವೆ. ಹಾಗಾಗಿ ಭಗವಂತ ಕಂಟ್ರೋಲ್ ನೀವಂತ ಈಗ ನಾವಲ್ಲ, ಭಗವಂತನ ಕಂಟ್ರೋಲ್ ಅವಳಿದ್ದಾಳೆ, ಅವಳ ಕಂಟ್ರೋಲ್ ನಾವಿದ್ದೇವೆ. ಇದು ನಾವು ತಿಳಿಬೇಕು. ನಾವು ಅವಳಿಂದ ಮುಕ್ತರಾಗಲಿಲ್ಲ. ಅದು ಶುದ್ಧ ಭಕ್ತರು ಹಾಗೆಲ್ಲ. ಶುದ್ಧ ಭಕ್ತರು ಕೃಷ್ಣ ಕಂಟ್ರೋಲ್ ಇದ್ದಾರೆ. ಇದು ವ್ಯತ್ಯಾಸ ನಮಗೆ ಮತ್ತು ಶುದ್ಧ ಭಕ್ತರಿಗೆ ತುಂಬಾ ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ. ಅವರು ಕೃಷ್ಣನ ಕಂಟ್ರೋಲ್ ಇದ್ದಾರೆ, ನಾವು ಮಾಯ ಕಂಟ್ರೋಲ್ ಇದ್ದೇವೆ. ಆದ್ದರಿಂದ ಜೀವಿಯು ತನ್ನ ಶುದ್ಧ ಸ್ಥಿತಿಯಲ್ಲಿ ಶುದ್ಧ ಪ್ರಜ್ಞೆ ಉಳ್ಳವನಾಗಿದ್ದರೂ ಭಗವಂತನ ಬಹಿರಂಗ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುವುದರಲ್ಲಿ ಭಗವಂತನ ಇಚ್ಛೆಗೆ ಅಧೀನನಾಗಿರುತ್ತಾನೆ. ಶುದ್ಧ ಸ್ಥಿತಿಯಲ್ಲಿ ಶುದ್ಧ ಪ್ರಜ್ಞೆ, ಶುದ್ಧ ಪ್ರಜ್ಞೆ ಉಳ್ಳವನಾಗಿದ್ದರೂ ಭಗವಂತನ ಬಹಿರಂಗ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುವುದರಲ್ಲಿ ಭಗವಂತ ಇಚ್ಛೆಗೆ ಅಧೀನನಾಗಿರುತ್ತಾನೆ. ನಾವು ಅವಳ ಪ್ರಭಾವಕ್ಕೆ ಒಳಗಾಗಿ ಎಂತ ಭಗವಂತ ಇಚ್ಛೆ ಅಂದ್ರೆ ನಡೆಯುವಂಥ ಭಗವಂತ ಇಚ್ಛೆ ಅಂದ್ರೆ ಅಧೀನರಾಗಿರ್ತೇವೆ. ಭಗವದ್ಗೀತೆಯಲ್ಲಿ 15.15 ಇದನ್ನು ದೃಢಪಡಿಸಲಾಗಿದೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೇ ಸರ್ವೇ ಅಹಮೇ ವೇದೋ ವೇದಾಂತ ಕೃತ್ ವೇದವಿತ್ ಏವ ಚಾಹ. ಅಂದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ಆಸ್ ಪರಮಾತ್ಮ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಹೃದಯದಲ್ಲಿ. ಮತ್ತ ಸ್ಮೃತಿ ಜ್ಞಾನಂ ಅಂದ್ರೆ ರಿಮೆಂಬರೆನ್ಸ್, ಮತ್ತೆ ನಾಲೆಜ್, ಮತ್ತೆ ಫೋರ್ಗೆಟ್ಫುಲ್ನೆಸ್. ಇದು ಭಗವಂತ ಬರುವಂತ. ಮತ್ತೆ ವೇದೇ ಸರ್ವೇ, ವೇದಗಳನ್ನು ತಿಳಿಯಬೇಕಾದ ನಾನು, ವೇದನ ಕರ್ತ ನಾನು, ವೇದವನ್ನು ತಿಳಿದವನು ನಾನು, ಭಗವಂತ ಹೇಳ್ತಾನೆ. ದೃಢಪಡಿಸಲಾಗಿದೆ.
ಭಗವಂತ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇದ್ದಾನೆ. ಅದಕ್ಕೆ ನೋಡಿ, ಈಗ ನಾವು ಯಾರಾದರೂ ಸಾಯುವಾಗ ನಾವು ಎಂತ ಮಾಡ್ತೇವೆ? ಹೋಗಿ ಅವರಿಗೆ ತುಳಸಿಯಲ್ಲಿ ಹೀಗೆ ಬಿಡ್ತೇವೆ, ನೀರು ಬಿಡ್ತೇವೆ, ಮತ್ತೆ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ. ಯಾಕೆಂದ್ರೆ ಭಗವಂತ ಈ ಶರೀರದಲ್ಲಿ ಇದ್ದ. ಅದಕ್ಕೆ ಭಗವಂತ ಇದ್ದ ಕಾರಣ ಈ ಶರೀರ ದಿವ್ಯ. ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಹೇಳುವಂಥದ್ದು, ಮಾನಸ ದೇಹಗೆಯೋ ಜೋಕುಚ್ ಮೋರ ಅರ್ಪಿತ ದುವಾಪದೆ ನಂದ ಕಿಶೋರ. ನನ್ನ ಮನಸ್ಸು ದೇಹ ಎಲ್ಲವನ್ನ ನನಗೆ ಕೊಡ್ತೀನಿ. ಯಾಕೆ? ಇದು ನಿನ್ನ ಆಸ್ತಿ, ನನ್ನ ಆಸ್ತಿ ಅಲ್ಲ ಇದು. ಪ್ರಭುಪಾದ, ದಿಸ್ ಬಾಡಿ ಬಿಲಾಂಗ್ಸ್ ಟು ಕೃಷ್ಣ, ದಿಸ್ ಕೃಷ್ಣಸ್ ಪ್ರಾಪರ್ಟಿ. ಭಗವಂತನ ಆಸ್ತಿ ಇದು. ಭಗವಂತ ಇಲ್ಲಿ ಪರಮಾತ್ಮನಾಗಿದ್ದಾನೆ. ಅದಕ್ಕೆ ನೋಡಿ ನಾವು ಹೇಗಂದ್ರೆ ಈ ದೇಹವನ್ನು ಯಾಕೆ ನಾವು ಈ ರೀತಿ ಮಾಡ್ತೇವೆ? ಯಾಕೆಂದ್ರೆ ಇಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇದ್ದ ಮೇಲೆ ಅದನ್ನು ಪೂಜಿಸುವಂಥದ್ದು ದೇಹವನ್ನು. ಅದಕ್ಕೆ ಸತ್ತಾಗ ನಾವು ಆ ರೀತಿ ಮಾಡುವಂಥ, ಹೀಗೆ ಅವರ ಪಾದಕ್ಕೆ ಹೀಗೆ ಮಾಡ್ತೇವೆ, ತುಳಸಿ ನೀರು ಬಿಡ್ತೇವೆ, ಇದೆಲ್ಲ ಮಾಡ್ತೇವೆ. ಯಾಕೆಂದ್ರೆ ಪರಮಾತ್ಮ ಇದ್ದಾನೆ ಅದ್ರಲ್ಲಿ. ಹೋದ ಪರಮಾತ್ಮ ಹೋದ, ಈ ಶರೀರ ಬಿಟ್ಟು ಹೋದ. ಅದಕ್ಕೆ ನಮಗೆ ಪರಮಾತ್ಮ ಇದ್ದ ಕಾರಣ ಅದು ಆಸ್ ಗುಡ್ ಆಸ್ ಗಾಡ್. ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇದ್ದಾನೆ. ಮತ್ತು ಎಲ್ಲ ಜೀವಿಗಳ ಪ್ರಜ್ಞೆ ಮತ್ತು ವಿಸ್ಮೃತಿಗಳು ಭಗವಂತನಿಂದ ಪ್ರಭಾವಿತವಾಗಿದೆ. ಎಲ್ಲ ಮತ್ತ ಸ್ಮೃತಿ, ಜ್ಞಾನ, ಈ ರಿಮೆಂಬರೆನ್ಸ್, ಕೆಲವು ಸಲ ನಾವು ಮರಿತೇವೆ, ಫಾರ್ಗೆಟ್ಫುಲ್ನೆಸ್ ಮತ್ತೆ ನಾಲೆಜ್ ಎಲ್ಲವೂ ಬರುವಂಥ ಕೃಷ್ಣನಿಂದ. ನಾವು ಇಂಡಿಪೆಂಡೆಂಟ್ ಅಲ್ಲ, ಆದ್ರೆ ನಮ್ಗೆ ಇಂಡಿಪೆಂಡೆಂಟ್ ನೇಚರ್ ಉಂಟು. ನಮಗೆ ಭಗವಂತನ ಕ್ರೆಡಿಟ್ ಕೊಡ್ಲಿಕ್ಕೆ ಮನಸ್ಸಿಲ್ಲ. ನಮಗೆ ಮಾನ ಪೂಜಾ ಪ್ರತಿಷ್ಠಾ. ನಾನು ಹೋಗುವಾಗ ನನ್ನ ಎದುರು 30 ಕಾರು ಇರ್ಬೇಕು, ಹಿಂದೆ 30 ಕಾರು. ನನಗೆಲ್ಲರೂ ನನ್ನನ್ನು ಜೈ ಹಾಕ್ಬೇಕು. ಹೇಗಂದ್ರೆ ಮೋದಿ ಹೋಗಿರ್ತದಲ್ಲ, ಎಲ್ಲರೂ ಮೋದಿ ಹೇಳ್ತಾರೆ. ಎಲ್ಲರೂ ಹೋಗುವಾಗ ಹೂವು ಹಾಕ್ಬೇಕು, ಜೈ ಹಾಕ್ಬೇಕು. ಇದು ನಮ್ಮ ಇಚ್ಛೆ. ಅಂದ್ರೆ ವಿ ವಾಂಟ್ ಟು ಇಮಿಟೇಟ್ ಗಾಡ್. ಆಕ್ಚುಲಿ ಭಗವಂತ ಗೋಲೋಕದಲ್ಲಿ, ವೈಕುಂಠದಲ್ಲಿ ಹೋಗುವಾಗ ಈ ರೀತಿ ಇರ್ತದೆ. ಎಲ್ಲರೂ ಕೃಷ್ಣನಿಗೆ ಜೈ ಹಾಕುವಂಥದ್ದು. ಎಲ್ಲರೂ ಅವನಿಗೆ ಹೂ ಹಾಕುವಂಥದ್ದು. ಹಾಗಾಗಿ ನಮಗೆ ಭಗವಂತನ ಇಮಿಟೇಟ್ ಮಾಡಲಿಕ್ಕೆ ಇಚ್ಛೆ. ಇದು ನಮ್ಮ ಮೇನ್ ಪ್ರಾಬ್ಲಮ್. ಈಗ ತಾನಾಗಿ ಉದ್ಭವಿಸುವ ಮುಂದಿನ ಪ್ರಶ್ನೆ ಎಂದರೆ, ಭಗವಂತ ಜೀವಿಯ ಪ್ರಜ್ಞೆ ಮತ್ತು ವಿಸ್ಮೃತಿಗಳ ಮೇಲೆ ಏಕೆ ಪ್ರಭಾವ ಬೀರುತ್ತಾನೆ ಎಂಬುದು. ಏಕೆ ಬೀರ್ತಾನೆ ಪ್ರಜ್ಞೆ ಮತ್ತು ವಿಸ್ಮೃತಿಗಳ ಮೇಲೆ? ಇದಕ್ಕೆ ಉತ್ತರವೆಂದರೆ, ಪ್ರತಿಯೊಬ್ಬ ಜೀವಿಯು ಭಗವಂತನ ವಿಭಿನ್ನಾಂಶ ಮತ್ತು ಸ್ವರೂಪದ ಶುದ್ಧ ಪ್ರಜ್ಞಾವಸ್ಥೆಯಲ್ಲಿ ಭಗವಂತನ ಪ್ರೇಮ ಸೇವೆಯಲ್ಲಿ ನಿರತನಾಗಿರಬೇಕೆಂದು ಭಗವಂತ ಸ್ವಚ್ಛವಾಗಿ ಇಚ್ಛಿಸ್ತಾನೆ. ಅಂದ್ರೆ ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸಾನಿ ಕರ್ಷತೆ. ಮಮೇವಾಂಶ, ನೀವೆಲ್ಲ ನನ್ನ ಅಂಶ, ಭಗವಂತ ಹೇಳಿದ್ದಾನೆ 15ನೇ ಅಧ್ಯಾಯದಲ್ಲಿ. ನಾವು ಕ್ಲಾಸ್ ಮಾಡಿದ್ದೇವೆ ಬೆಳಿಗ್ಗೆ. ಮಮೇವಾಂಶ, ನಾವು ಕೃಷ್ಣನಾಂಶ. ಜೀವಲೋಕೆ ಜೀವಭೂತ ಸನಾತನ. ಆದ್ರೆ ನಾವು ಬದ್ಧ ಜಗತ್ತಿನಲ್ಲಿ, ನಮ್ಮ ಬದ್ಧ ಜಗತ್ತಿನಲ್ಲಿ ಬದ್ಧ ಜೀವನದಿಂದಾಗಿ ನಾವು ಈ ಮನಸ್ಸು ಸೇರಿ 5 ಇಂದ್ರಿಯ, ಒಟ್ಟಿಗೆ 6 ಇಂದ್ರಿಯಗಳು, ಮನಸ್ಸು ಸೇರಿ ಇನ್ನು 5 ಇಂದ್ರಿಯಗಳು, ನಾವು ಕಷ್ಟಪಡ್ತಾ ಇದ್ದೇವೆ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ಬೋಲ್ಟ್ ಮತ್ತೆ ನೆಟ್ ಒಂದು ಮಿಷಿನ್, ಇದು ನಾವು ತೆಗಿದ್ದೇವೆ. ಈಗ ಒಂದು 3 ಲಕ್ಷದ ಮಿಷಿನ್, ಅದು ಬೋಲ್ಟ್ ನಟ್ಟಿಗೆ ಎಷ್ಟಿರ್ತದೆ? 150-200 ರೂಪಾಯಿ. ಹಬ್ಬ ಬಂದು 250 ರೂಪಾಯಿ. ಈಗ ನಾವು ಆ ಮಿಷಿನಿಂದ ಬೋಲ್ಟ್ ನಟ್ ತೆಗಿದ್ದೇವೆ. ಆಗ ಮಿಷಿನ್ದು ರೇಟ್ ಎಷ್ಟು? 3 ಲಕ್ಷ. ಬೋಲ್ಟ್ ನಟ್ಟಿಗೆ ಎಷ್ಟು? 200 ರೂಪಾಯಿ, 250. ಆಕ್ಚುಲಿ ಈ ಮಿಷಿನಿಗೆ ವ್ಯಾಲ್ಯೂಯೇ ಇಲ್ಲ ಅದನ್ನು ತೆಗೆದ ಮೇಲೆ. ಆದ್ರೆ ಮಿಷಿನ್ ಯಾವಾಗ ಮಿಷಿನ್ಗೆ ಸೇರ್ತದೆ ಆಗ ಅದಕ್ಕೆ ವ್ಯಾಲ್ಯೂ ಉಂಟು. ಅದೇ ರೀತಿ ನಮ್ಮ ಆತ್ಮ, ನಾವು ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವೆ, ಇದಕ್ಕೆ ವ್ಯಾಲ್ಯೂಯೇ ಇಲ್ಲ. ಯಾವಾಗ ನಾವು ಆತ್ಮ ಕೃಷ್ಣನ ಸೇವೆಯಲ್ಲಿ ತೊಡಗ್ತೇವೆ, ಅಂದ್ರೆ ಪರಮಾತ್ಮನಿಗೆ ನಾವು ಅಲೈನ್ ಆಗ್ತೇವೆ. ಪ್ರಭುಪಾದ ಹೇಳುವಂಥದ್ದು, ಇವತ್ತು ನಾನು 16ನೇ ಅಧ್ಯಾಯ ಮಾಡಿದೆ, ದೈವಿ ಮತ್ತು ಆಸುರಿ ಸ್ವಭಾವಗಳು. ಪ್ರಭುಪಾದ ಹೇಳುವಂಥದ್ದು, ದ ಡಿಫರೆನ್ಸ್ ಬಿಟ್ವೀನ್ ದೇವತಾ ಅಂಡ್ ರಾಕ್ಷಸ, asura. In the difference, devatas will align with God, but
demons, they will go against the God. Against the God. ಅಸುರರು ಎಗೇನ್ಸ್ಟ್ ಹೋಗುವಂಥದ್ದು ಭಗವಂತನ, ಆದರೆ ದೇವತೆಗಳು ಭಗವಂತ ಹೇಳಿದಾಗ ಕೇಳುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, as soon as it is part of this machine, ಈ ಬೋಲ್ಟ್ ನೆಟ್, when it voluntarily ಆಗಿ ಅಂದ್ರೆ ಫೋರ್ಸ್ಫುಲಿ ಅಲ್ಲ, it decides to serve the machine, then it is perfect. ಅಂದ್ರೆ ಭಗವಂತನಿಗೆ ನಾವು ಯಾವಾಗ ಆತ್ಮ ಭಗವಂತನ ಸೇವೆಗೆ ನಾವು ಫೋರ್ಸ್ಫುಲಿ ಅಲ್ಲ, ನೀವು ಮಾಡಿ ಮಾಡಿ ಅಂತಲ್ಲ, ವಾಲಂಟರಿ ಆಗಿ ನಾವು ಯಾವಾಗ ಇದು ಮಾಡ್ತೇವೆ ಆಗ ಆ ಬೋಲ್ಟ್ ನೆಟ್ಗೆ ವ್ಯಾಲ್ಯೂ ಉಂಟು. ಇಲ್ಲದು ವ್ಯಾಲ್ಯೂ ಇಲ್ಲ. ಆ ಬೋಲ್ಟ್ ನೆಟ್ ನಾವು ಬಿಸಾಡ್ತೇವೆ. ಯಾರಿಗೆ ಬೇಕು ಮಾರಿ ಬೋಲ್ಟ್ ನೆಟ್ 200 ರೂಪಾಯಿ 5 ರೂಪಾಯಿ ಅದು. ಎಲ್ಲಿ ಈಗ ಮಳೆಗಾಲ ಇದರಲ್ಲಿ ಕೂಡ ಬಿಸಾಡ್ಬೋದು ನಾವು. ಎಂತ ಹೇಳುವಂಥದ್ದು, ಈ ತೋಡಲ್ಲೆಲ್ಲ ನೀರು ಹೋಗ್ತದೆ, ಅದರಲ್ಲಿ ಬಿಸಾಡ್ಬೋದು, ಅದು ಹೋಗ್ತದೆ, ಎಲ್ಲಿ ಅದು ಹೋಗ್ತದೆ ಅದು. ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಇಲ್ಲ, ಇನ್ಸಿಗ್ನಿಫಿಕೆಂಟ್ ಪ್ರಭಾವ ಹೇಳ್ತಾರೆ. ಆದ್ರೆ ಯಾವಾಗ ಮಿಷಿನಿಗೆ ಸೇರ್ತದೆ ಅದಕ್ಕೆ ವ್ಯಾಲ್ಯೂ ಉಂಟು. ಅದೇ ರೀತಿ ನಾವು ಕೂಡ ಹಾಗೆ, ನಾವು ಆತ್ಮ ಭಗವಂತನ ಅಂಶ, ನಾ ಇರುವಂಥದ್ದು ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಲಿಕ್ಕೆ, ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಅಲ್ಲ ಅಲ್ಲ. ಅದನ್ನಿಲ್ಲಿ ಪ್ರಭಾವ ಹೇಳ್ತಿದ್ದಾರೆ. ಇದಕ್ಕೆ ಉತ್ತರವೆಂದರೆ, ಪ್ರತಿಯೊಬ್ಬ ಜೀವಿಯು ಭಗವಂತನ ವಿಭಿನ್ನಾಂಶನಾಗಿ ಮತ್ತು ಸ್ವರೂಪದ ಶುದ್ಧ ಪ್ರಜ್ಞಾವಸ್ಥೆಯಲ್ಲಿ ಭಗವಂತನ ಪ್ರೇಮಯುತ ಸೇವೆಯಲ್ಲಿ ನಿರತರಾಗಿರ್ಬೇಕು. ನೋಡಿ, ನಾವು ಇದನ್ನು ಮರೆತು ಬಿಟ್ಟಿದ್ದೇವೆ. ಬೇರೆ ಬೇರೆ ಸೇವೆ ಮಾಡ್ತಾ ಇದ್ದೇವೆ ನಾವು, ಅದಕ್ಕೆ ನಾವು ಹೆಸರಿಟ್ಟಿದ್ದೇವೆ. ಯಾವುದು? ಫಸ್ಟಿಗೆ ನನ್ನ ಫ್ಯಾಮಿಲಿ, ಹೆಂಡತಿ ಮಕ್ಕಳ ಸೇವೆ, ಮತ್ತೆ ನನ್ನ ಸೊಸೈಟಿ, ಮತ್ತೆ ನನ್ನ ತಾಲೂಕು, ಮತ್ತೆ ನನ್ನ ಜಿಲ್ಲೆ, ಮತ್ತೆ ನನ್ನ ರಾಜ್ಯ, ಮತ್ತೆ ನನ್ನ ದೇಶ, ಸಮಾಜ ಸೇವೆ, ಆ ಸೇವೆ, ಈ ಸೇವೆ, ಎಂತೆಂಥ ಸೇವೆಗೆ ನಾವು ಇಳಿದಿದ್ದೇವೆ. ಪ್ರಭುಪಾದ ಹೇಳ್ತಾರೆ, ಇದು ಯಾವ್ದು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನಾಯಿ ಇಡ್ತೇವೆ ಅಂತೆ, ನಾಯಿ ಸೇವೆ ಅದು ಮಾಡ್ತೇವೆ. ಯಾಕಂದ್ರೆ ಸೇವೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವ ರೈಟ್ ಅಂತೆ, ಕಾನ್ಸ್ಟಿಟ್ಯೂಷನಲ್ ರೈಟ್, ಹಕ್ಕು. ಸೇವೆ ನಾವು ಮಾಡಿಯೇ ಮಾಡ್ತೇವೆ. ಯಾಕೆ ನಾವು ಭಗವಂತನ ಸೇವೆ ಮಾಡಬಾರ್ದು? ಈ ಪ್ರಶ್ನೆ ಬರ್ಬೇಕು ನಮಗೆ. ನಾವು ಕೂಲ್ ಹೆಡ್ಡಲ್ಲಿ ನಾವು ಯೋಚನೆ ಮಾಡಬೇಕು. ಎಸ್, ನಾನು ಎಂತೆಲ್ಲ ಸೇವೆ ಮಾಡ್ತಾ ಇದ್ದೇನೆ, ನನ್ನ ಇಷ್ಟು ವರ್ಷ ಆಯಿತು, 70 ವರ್ಷ ಆಯಿತು, 60 ವರ್ಷ ಆಯಿತು, 50 ವರ್ಷ ಆಯಿತು, ನಾನು ಎಂತೆಲ್ಲ ಸೇವೆ ಮಾಡಿದ್ದೇನೆ, ಯಾಕೆ ನಾನು ಕೃಷ್ಣನ ಸೇವೆ ಮಾಡಲಿಲ್ಲ? ಇದು ನಾವು ಸ್ವಲ್ಪ ಕೂಲ್ ಹೆಡ್ಡಲ್ಲಿ ನಾವು ಯೋಚನೆ ಮಾಡಬೇಕು. ಸುಮ್ಮನೆ ಇರುವಾಗ ನಾನು ಇಷ್ಟು ಸೇವೆ ಮಾಡಿದೆ, ಅವರು ಯಾರನ್ನು ನಾನು ಪ್ಲೀಸ್ ಮಾಡ್ಲಿಕ್ಕೆ ಆಯ್ತಾ? ಆಗುದಿಲ್ಲ. ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು ಈ 5ನೇ ಅಧ್ಯಾಯದ 29ನೇ ಶ್ಲೋಕ, ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕಮಹೇಶ್ವರಂ ಸುಹೃದಂ ವೆಲ್ವಿಷರ್. ಪ್ರಭುಪಾದ ಹೇಳ್ತಾರೆ, ವೆಲ್ವಿಷರ್ ಯಾರು? ಕೃಷ್ಣ ಮಾತ್ರ ಅಂತೆ, ಬೇರೆ ಯಾರು ವೆಲ್ವಿಷರ್ ಅಲ್ಲ. ನಮ್ದು ಹೆಂಡತಿ ಇರಲಿ, ಗಂಡ ಇರಲಿ, ತಾಯಿ ಇರಲಿ, ತಂದೆ ಇರಲಿ, ಯಾರು ವೆಲ್ವಿಷರ್ ಅಲ್ಲ. ಯಾಕೆ ನಾವು ಸಾಯುವಾಗ ಅವರಿಗೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈಗ ನಾವು ಹೇಳುವಂಥ ವೆಲ್ವಿಷರ್ ಅಂತ, ಈಗ ಒಬ್ಬನಿಗೆ 4th ಸ್ಟೇಜ್ ಕ್ಯಾನ್ಸರ್ ಬಂತು, ಡಾಕ್ಟರ್ ಹೇಳ್ತಾರೆ 5 ದಿವಸ ಬದುಕುತ್ತಾನೆ ಅಂತ. ಈಗ ನಮ್ಮ ಪ್ರಕಾರ ನಮ್ಮ ಯಾರು ವೆಲ್ವಿಷರ್? ಗಂಡ ವೆಲ್ವಿಷರ್. ಈಗ ಹೆಂಡತಿಗೆ ಕ್ಯಾನ್ಸರ್ ಬಂದಿದೆ 4th ಸ್ಟೇಜ್, ತಂದೆ ವೆಲ್ವಿಷರ್, ಮಗ ವೆಲ್ವಿಷರ್. 5 ದಿವಸ ಹೋಗ್ಬೇಕು, ಯಾರಿಗೆ ನಿಲ್ಲಿಸ್ಲಿಕ್ಕೆ ಆಗ್ತದೆ? ಯಾರಿಗಾಗುದಿಲ್ಲ. ಆದ್ರೆ ಕೃಷ್ಣನನ್ನು ನೀವು ಆಕ್ಸೆಪ್ಟ್ ಮಾಡಿದ್ರೆ ಎಂತ ಮಾಡ್ತಾನೆ ಕೃಷ್ಣ? ಸತ್ತ ಮೇಲೆ ನಿಮ್ಗೆ ಒಳ್ಳೆ ವ್ಯವಸ್ಥೆ ಮಾಡ್ತಾನೆ. ಅವನೇ ನಿಜವಾದ ವೆಲ್ವಿಷರ್. ಇದು ನಾವು ತಿಳಿಬೇಕು. ನಾವು ಸುಮ್ಮನೆ ಅವ ವೆಲ್ವಿಷರ್, ಇವ ವೆಲ್ವಿಷರ್, ಅವ ಯಾರು ವೆಲ್ವಿಷರ್ ಅಲ್ಲ, ಕೃಷ್ಣ ಮಾತ್ರ. ಏಕಲೇ ಕೃಷ್ಣ ಆರಸಭೃತ್ಯ. ಹಾಗೆ ಭಗವಂತನ ಪ್ರೇಮಯುತ ಸೇವೆಯಲ್ಲಿ ನಿರತರಾಗಿರ್ಬೇಕು. ಪ್ರಭುಪಾದ ಸ್ಟ್ರೆಸ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ನೀವು ಆಗಿ ಸೇವೆ ಮಾಡಿ, ಭಗವಂತನ ಸೇವೆ ಮಾಡಿ 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 ಅಂತ. ಯಾಕೆ ಹೇಳುವಂಥದ್ದು? ಸ್ಟ್ರೆಸ್ ಮಾಡಿ, ಅವ್ರಿಗೆ ಬೇರೆ ಕೆಲಸ ಇಲ್ವಾ? ಅವ್ರಿಗೆ ಕೆಲಸ ಉಂಟು. ಆದ್ರೆ ಇದು ನಮ್ಮ ನಿಜವಾದ ರೈಟ್, ನಮ್ಮ ನಿಜವಾದ ಕೆಲಸ ಇದು. ನಾವು ಇದು ಕೆಲಸವನ್ನು ಬಿಟ್ಟಿದ್ದೇವೆ. ಇದನ್ನು ಬಿಟ್ಟು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೇವೆ. ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟು. ಆದರೆ ಜೀವಿಯು ಭಾಗಶಃ ಸ್ವತಂತ್ರನಾದ್ರೂ ನೋಡಿ, ನಾವು ಇಂಡಿಪೆಂಡೆಂಟ್. ಭಗವಂತ ಎಂತ ಮಾಡಿದ್ದಾನೆ? ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾನೆ, ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ದಾನೆ. ನಾವು ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಆಕ್ಚುಲಿ ಭಗವಂತನ ಫ್ರೀಡಮ್ ಕೊಟ್ಟದ್ದು ಯಾಕೆ ಅಂದ್ರೆ ನಾವು ಭಗವಂತನ ಸೇವೆ ಮಾಡಲು. ಆದ್ರೆ ನಾವು ಇದರಲ್ಲಿ ನಾವು ಭಗವಂತನ ಸೇವೆ ಮಾಡ್ತಾ ಇಲ್ಲ, ಬೇರೆ ಸೇವೆ ಮಾಡ್ತಾ ಇದ್ದೇವೆ.
ಹೇಗೆ ಅಂದ್ರೆ ಅಜಾಮಿಲ ವಿಷ್ಣು ತರ ಅವನನ್ನು ಕೊಂಡೋಗುವಾಗ ಅಜಾಮಿಲ ಕೂಗ್ತಾನೆ, ಓ ಕೃಷ್ಣ, ಓ ನಾರಾಯಣ, ನನ್ನಿಂದ ತಪ್ಪಾಯ್ತು ನಾರಾಯಣ, ದೊಡ್ಡ ತಪ್ಪಾಯ್ತು ನಾರಾಯಣ, ನೀ ನನಗೆ ಫ್ರೀಡಮ್ ಕೊಟ್ಟಿದ್ಯಾ, ಫ್ರೀಡಮ್ ಅನ್ನ ನಿನ್ನ ಸೇವೆಗೆ ಯೂಸ್ ಮಾಡ್ಬೇಕಿತ್ತು, ಆದ್ರೆ ನಾನು ಇದನ್ನು ಮಿಸ್ಯೂಸ್ ಮಾಡಿದೆ. ಆದ್ರೂ ಕೂಡ ನೀನು ತುಂಬಾ ದಯಾಳು, ನೀ ನನಗೆ ಕೃಪೆ ತೋರಿದೀಯ. ನಾನು ತುಂಬಾ ಪಾಪಿ, ದೊಡ್ಡ ಪಾಪಿ, ಆದ್ರೂ ಕೂಡ ನಿನ್ನ ದಯ ತೋರಿದ್ಯಾ. ನಾನು ನಿನ್ನ ಸೇವೆ ಬಿಟ್ಟಿದ್ದೇನೆ, ನಿನ್ನ ಸೇವೆ ನನಗೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ, ನಾನು ಬಿಟ್ಟು ನಾನು ಬೇರೆ ಬೇರೆ ಸೇವೆಯಲ್ಲಿ ಇದ್ದೆ, ಯಾಕೆ ನನ್ನಿಂದ ಆಯ್ತು, ನಾನು ದೊಡ್ಡ ಪಾಪಿ, ಈ ರೀತಿ ಕೂಗ್ತಾನೆ ಅಜಾಮಿಲ. ಹಾಗೆ ನಾವು ಕೂಡ ಭಗವಂತನ ಸೇವೆಯಲ್ಲಿ ನಿರತರಾಗಬೇಕು. ಇದೇ ಸಮ್ ಅಂಡ್ ಸಬ್ಸ್ಟೆನ್ಸ್. ಕೃಷ್ಣ ಬಗ್ಗೆ ಸಮ್ ಅಂಡ್ ಸಬ್ಸ್ಟೆನ್ಸ್ ಅಂತಂದ್ರೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಆದರೆ ಜೀವಿಯು ಭಾಗಶಃ ನೋಡಿ, ಸ್ವತಂತ್ರ, ನಾವು ಇಂಡಿಪೆಂಡೆಂಟ್, ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾನೆ, ಫ್ರೀಡಮ್ ನಾವು ಮಿಸ್ಯೂಸ್ ಮಾಡೋದು. ಅವನು ಭಗವಂತನ ಸೇವೆ ಮಾಡಲು ಇಚ್ಛಿಸದೆ ಭಗವಂತನಂತೆ ಸ್ವತಃ ಪ್ರಯತ್ನಿಸುವುದು, ಇದು ನಮ್ಮ ಮಿಸ್ಟೇಕ್. ಪ್ರೊಪೋಸಲ್ ಮೆಟೀರಿಯಲ್ ಕಾನ್ಶಿಯಸ್ನೆಸ್ ಮೀನ್ಸ್ he wants to enjoy independently without Krishna. He wants to use Krishna's resource, everything. ನಮಗೆ ಕೃಷ್ಣನ ಎಲ್ಲವನ್ನು ಯೂಸ್ ಮಾಡ್ಬೇಕು ನಮಗೆ, ಆದ್ರೆ ಕೃಷ್ಣ ಬೇಡ ನಮಗೆ. ನಾನು ಇಂಡಿಪೆಂಡೆಂಟ್, ನಾನು ಎಂಜಾಯ್, ನಾನು ಹೋಗ್ತಾರ, ನಮ್ಗೆ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಇಚ್ಛೆ. ಇದು ನಮ್ಮ ಕಾನ್ಶಿಯಸ್ನೆಸ್, ಐ ಕಾನ್ಶಿಯಸ್ನೆಸ್. ನಾನು 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 ಭಕ್ತರಲ್ಲದ ಎಲ್ಲಾ ಜೀವಿಗಳು ಭಗವಂತನಷ್ಟೇ ಶಕ್ತಿಶಾಲಿಗಳಾಗಲು ಯೋಗ್ಯರಲ್ಲದಿದ್ದರು ನೋಡಿ, ಹಾಗೆ ಆಗಲು ಅವರು ಬಯಸುತ್ತಾರೆ. ನಾವು ಯೋಗ್ಯರಲ್ಲ, ಭಗವಂತನಷ್ಟು ನಮ್ಮದು ಶಕ್ತಿ ಇಲ್ಲ, ಆದ್ರೆ ನಮಗೆ ಇದೇ ಇಚ್ಛೆ. ಎಸ್, ನಾನು ತುಂಬಾ ಶಕ್ತಿಶಾಲಿ, ಎಲ್ಲರದು ಮೈಂಡಲ್ಲಿ ಇದೇ ಇರುವಂಥದ್ದು. ಇದು ಜಾಸ್ತಿ ಜಾಸ್ತಿ ಆಗಿ 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 ಒಂದು ದಿವಸ ಎಂತಾಗ್ತದೆ. ಅದಕ್ಕೆ ನೋಡಿ, ಜನರನ್ನು ನೀವು ಯಾಕೆ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಜನರು ಯಾಕೆ ಕ್ಲಾಸಿಗೆ ಬಂದವರೆಲ್ಲ ಬಿಟ್ಟು ಹೋಗ್ತಾರೆ, ಯಾಕೆಂದ್ರೆ ಆ ಪ್ರಜ್ಞೆ ತುಂಬಾ ಜಾಸ್ತಿ ಉಂಟು. ನಾನು 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 ದಾಸರು ಎಂತ ಹೇಳಿದ್ದಾರೆ, ನಾನು ಎಂಬುವನೆಲ್ಲೇ ನಾದವಾಗಿರುವಾಗ, ಅಂದ್ರೆ ನಾನು ಹೋದರೆ ನಾನು ವೈಕುಂಠಕ್ಕೆ ಹೋದೆ ಅಂತ. ಈಗ ವೈಕುಂಠಕ್ಕೆ ಅಡ್ಡಿ ಅಂತಂದ್ರೆ ನಾನು 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 ಇದೇ ಬರುವಂಥದ್ದು. ಈಗ ಹಿರಣ್ಯಕಶಿಪು ಆಗ್ಲಿ, ರಾವಣ ಆಗ್ಲಿ, ದುರ್ಯೋಧನ ಆಗ್ಲಿ, ಇವರ ಕಾನ್ಶಿಯಸ್ನೆಸ್ ನಾನು 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 ನಾನು. ನಾವು ಈ ನಾನು ಕಾನ್ಶಿಯಸ್ನೆಸ್ ಬಿಡ್ಬೇಕು. ವಿ ಕಾನ್ಶಿಯಸ್ನೆಸ್, ನಾವು ವಸುದೇವ ಕುಟುಂಬಸ್ಥರು, ನಾವು ಕೃಷ್ಣನ ಸೇವಕರು, ಈ ಕಾನ್ಶಿಯಸ್ನೆಸ್ ಬರಬೇಕು ನಮ್ಮ ಪ್ರಜ್ಞೆಗೆ. ಹಾಗೆ ನೋಡಿ, ಪ್ರಭುಪಾದರು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ, ಭಕ್ತರಲ್ಲದ ಎಲ್ಲಾ ಜೀವಿಗಳು ಭಗವಂತನಷ್ಟೇ ಶಕ್ತಿಶಾಲಿ ಆಗಲು ಯೋಗ್ಯರಲ್ಲದಿದ್ದರು ಹಾಗೆ ಆಗಲು ಅವರು ಬಯಸುತ್ತಾರೆ. ಜೀವಿಗಳು ಭಗವತ್ ಇಚ್ಛಾನುಸಾರ ಮಾಯಿಂದ ಆವೃತರು. ನೋಡಿ, ನಾವು ಮಾಯಲ್ಲಿದ್ದೇವೆ, ಮಾಯ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ದೇವೆ, ಒಳಗಿದ್ದೇವೆ ನಾವು. ಅವಳೆಂತ ಮಾಡ್ತಿದ್ದಾಳೆ, ಚಪಟೀಯತಾರೆ, ಅವಳು ಚಟ್ನಿ ಮಾಡ್ತಾ ಇದ್ದಾಳೆ ಒಳಗೆ. ಒಳಗೆ ನಾವು ಚಟ್ನಿ ಹಾಕ್ತಾ ಇದ್ದೇವೆ, ನಮ್ಮನ್ನು ಚಟ್ನಿ ಮಾಡ್ತಾ ಇದ್ದಾಳೆ. ಗ್ರೈಂಡರ್ ಅಲ್ಲಿ ಹೇಗೆ ಹಾಕೊಂಡು ಚಟ್ನಿ, ಅದೇ ರೀತಿ ಅವಳು ಒಳಗೆ ಹಾಕಿದಾಳೆ, ತಿರುಗ್ತಾ ಉಂಟದು. ಏಕೆಂದ್ರೆ ಅವರು ಭಗವಂತನಂತೆ ಆಗ ಬಯಸ್ತಾರೆ. ನಮ್ಮ ಇಚ್ಛೆ ಅಂತಂದ್ರೆ ಭಗವಂತ ಆಗುವಂಥದ್ದು ಎಲ್ಲರಿಗೂ. ಎಸ್, ನಾನು ಭಗವಂತ. ಈ ಮಾಯವಾದಿಗಳಂತೂ ಇದೆ, ನಿರಾಕಾರ. ಎಲ್ಲರೂ ಎಸ್, ಈಗ ನಾನು ನಾರಾಯಣ, ನೀನು ನಾರಾಯಣ, ನಾವು ಸತ್ತ ಮೇಲೆ ನಾವು ನಾರಾಯಣ ದೇವರಾಗುವಂಥದ್ದು. ಪ್ರಭುಪಾದರು ಹೇಳುವಂಥದ್ದು, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್, DOG ಡಾಗ್, GOD ಇಸ್ ಗಾಡ್. ಆದರೆ ದೇವರು ಯಾವಾಗಲೂ ದೇವರೇ, ನಾಯಿ ಯಾವಾಗಲೂ ನಾಯಿ. ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ, ಅದು ಜನರಿಗೆಲ್ಲ ದೇವರಾಗ್ಲಿಕ್ಕೆ ಇಚ್ಛೆ, ಆಗ ಬಯಸುತ್ತಾರೆ. ಅಗತ್ಯ ಅರ್ಹತೆ ಇಲ್ಲದಿದ್ದಾಗ್ಯೂ ರಾಜನಾಗ ಬಯಸುವ ವ್ಯಕ್ತಿಯಂತೆ ಜೀವಿಯು ತಾನೇ ಭಗವಂತನಾಗ ಬಯಸಿದಾಗ ಅವನು ತಾನೇ ರಾಜನು ಎಂಬಂತೆ ಕನಸು ಕಾಣುವ ಸ್ಥಿತಿಗೆ ದೂಡಲ್ಪಡ್ತಾನೆ. ಈ ಪಾಯಿಂಟ್ ಪ್ರಭುಪಾದ ತುಂಬಾ ಬಾರಿ ಹೇಳಿದ್ದಾರೆ. ಈಗ ನೀವು ಸೆನ್ಸಸ್ ಅಂದ್ರೆ ಕಾಣಿಸ್ಮಾರಿ, ನೀವು ಎಲ್ಲ ಮನೆಗೆ ಹೋಗಿ, ಭಾರತದ ಎಲ್ಲ ಮನೆಗೆ. ಎಂತ ಸೆನ್ಸಸ್ ಅಂದ್ರೆ, ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ನಿನಗೆ ಇಚ್ಛೆ ಉಂಟಾ ಅಂತ. 130 ಕೋಟಿಯಲ್ಲಿ 130 ಜನ ಹೇಳ್ತಾರೆ, ನಾನು ಎಸ್, ನನಗೆ ಇಚ್ಛೆ ಉಂಟಾ ಅಂತ.
ಪ್ರಪೋಸಲ್ ಒಂದದು, ಆಲ್ದೋ ಈಸ್ ಫುಲ್ ನಂಬರ್ 1, ಈ ಥಿಂಕ್ಸ್ ದಟ್ ಈಸ್ ಫಿಟ್ ಟು ಬಿ ಪ್ರೈಮ್ ಮಿನಿಸ್ಟರ್. ಅವನ ಮೈಂಡ್ ಸೆಟ್ ಅಲ್ಲಿ ಆಗಿ ಉಂಟು, ಎಸ್ ನಾನು ಎಲಿಜಿಬಲ್. ಅದನ್ನೆಲ್ಲಿ ಪ್ರಪೋಸಲ್ ನೋಡಿ ಹೇಳುವಂಥದ್ದು ಇಲ್ಲಿ. ಅಗತ್ಯ ಅರ್ಹತೆ ಇಲ್ಲದಾಗಿಯೂ ರಾಜನಾಗ ಬಯಸುವ ವ್ಯಕ್ತಿಯಂತೆ ಜೀವಿಯು ತಾನು ಭಗವಂತನಾಗ ಬಯಸಿದಾಗ ಅವನು ತಾನೇ ರಾಜನೆಂಬ ಕನಸು ಕಾಣುವ ಸ್ಥಿತಿಗೆ ದೂಡಲ್ಪಡ್ತಾನೆ. ನಮಗೆ ಕ್ವಾಲಿಫಿಕೇಶನ್ ಇಲ್ಲ ರಾಜ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ, ಅದು ನಾವು ಎಣಿಸುವಂಥದ್ದು. ಎಸ್, ಆದ್ದರಿಂದ ಜೀವಿಯು ಪ್ರಥಮ ಪಾಪಪೂರ್ಣ ಇಚ್ಛೆ ಎಂದರೆ ಭಗವಂತನಾಗ ಬಯಸುವಂಥದ್ದು. ಅದಕ್ಕೆ ನೋಡಿ ನಾವು ಈ ಮಾಯವಾದಿಗಳನ್ನು, ಶೂನ್ಯವಾದಿ ಮತ್ತು ನಿರಾಕಾರವಾದಿ, ಯಾಕೆ ನಾವು ಅವರನ್ನು ದೂರುವಂಥದ್ದು? ಯಾಕೆಂದ್ರೆ ಅವರ ಇಚ್ಛೆ ನಾವು ಭಗವಂತ ಆಗುವಂಥದ್ದು. ಭಗವಂತನ ರೂಪ ಇಲ್ಲ. ಈಗ ನಾವು ಕೂಡ ಇದಾದ ಮೇಲೆ ನಾವು ಒಂದಾಗುವಂಥದ್ದು, ಭಗವಂತ ಆಗುವಂಥದ್ದು. ಇದು ದೊಡ್ಡ ಪಾಪ ಅಂತೆ. ಅದಕ್ಕೆ ಪ್ರಭುಪಾದ ಈಶೋಪನಿಷತ್ತು ಹೇಳುವಂಥದ್ದು, ನಾಸ್ತಿಕ ಬೆಟರ್ ಅಂತೆ ಇವರಿಗೆ ಅಂತ. ಯಾರಿಗೆ? ಮಾಯವಾದಿ, ಶೂನ್ಯವಾದಿ ಮತ್ತೆ ನಿರಾಕಾರವಾದಿ. ಯಾಕೆಂದ್ರೆ ನಾಸ್ತಿಕ ದೇವರನ್ನು ನಂಬುವುದಿಲ್ಲ, ಇವರು ದೇವರನ್ನು ನಂಬಿ ಇಂತಂತ ಹೇಳುವಂಥದ್ದು. ಅದಕ್ಕೆ ನಾಸ್ತಿಕನಿಗಿಂತ ಇವರಿಗೆ ದೇ ವಿಲ್ ಗೋ ಟು ದಿ ಡಾರ್ಕೆಸ್ಟ್ ರೀಜನ್ ಆಫ್ ಹೆಲ್. ನಾಸ್ತಿಕ ನರಕಕ್ಕೆ ಹೋದ್ರೆ ಇವರು ನರಕದ ಡೀಪ್ ಅದಕ್ಕೆ ಹೋಗ್ತಾರೆ. ಏಕೆಂತ ತಪ್ಪು ಹೇಳುವಂಥದ್ದು. ಪರಿಣಾಮವಾಗಿ ಭಗವಂತನ ಇಚ್ಛೆಯಂತೆ ಜೀವಿಯು ವಾಸ್ತವಿಕ ಜೀವನವನ್ನು ಮರೆತು ತಾನು ಭಗವಂತನಾಗಬಹುದಾದ ಕಲ್ಪನೆ, ಸಾಮ್ರಾಜ್ಯ ಕನಸು ಕಾಣುತ್ತಾನೆ. ಇದು ಇಚ್ಛೆ, ಭಗವಂತನಾಗುವಂತ ದೊಡ್ಡ ಡೇಂಜರಸ್. ಇದು ದೊಡ್ಡ ಡೇಂಜರಸ್, ತುಂಬಾ ಡೇಂಜರಸ್. ವೈಷ್ಣವಂತೂ ಇದನ್ನು ಕೇಳುವಾಗ ಅವನಿಗೆ ಇದಾಗ್ತದೆ. ಯಾಕೆಂದ್ರೆ ಅವನಿಗೆ ಇಂಟೆನ್ಸ್ ಪ್ರೇಮ ಉಂಟು ಭಗವಂತನ ಮೇಲೆ. ಹಾಗಾಗಿ ಯಾರಾದ್ರೂ ರೀತಿ ಆಗುದಂತ ಹೇಳುವಾಗ ಅವನಿಗೆ ಆಗುದಿಲ್ಲ, ಬೇಜಾರಾಗ್ತದೆ. ಅದಕ್ಕೆ ನೋಡಿ ಭಕ್ತ ಹೇಗಂದ್ರೆ ಪ್ರಭುಪಾದ ಎಂತ ಮಾಡಿದ್ರು, ಪ್ರಭುಪಾದಿದು ಈ ಪ್ರಣಾಮ ಮಂತ್ರ, ನಮೋ ವಿಷ್ಣು ಪಾದ ಕೃಷ್ಣ ಪ್ರೇಷ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಾಮಿನಿ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ. ಗೌರವಾಣಿ ಅಂದ್ರೆ ಚೈತನ್ಯ ಮಹಾಪ್ರಭು ಪ್ರಚಾರ ಮಾಡಲಿಕ್ಕೆ. ನಿರ್ವಿಶೇಷ ಅಂದ್ರೆ ಇವರೇ ನಿರಾಕಾರ, ಶೂನ್ಯವಾದಿ ಪಾಶ್ಚಾತ್ಯ, ಅವರನ್ನು ಕಟ್ ಮಾಡ್ಲಿಕ್ಕೆ ಅಂತ ಬಂದದ್ದು ಪ್ರಭುಪಾದ. ಚಾಪರಲ್ಲಿ ಇಟ್ಕೊಂಡು ಎಲ್ಲ ಈ ಮಾಯವಾದಿಗಳು, ನಿರಾಕಾರ, ಶೂನ್ಯವಾದ ಪ್ರಭುಪಾದ ಅವರ ಚಾಪರಲ್ಲಿ ಕಟ್ ಮಾಡಿದ್ದಾರೆ. ಅಂದ್ರೆ ಅವರ ಮಾತಿನಲ್ಲಿ, ಡೈರೆಕ್ಟ್ ಚಾಪರ್ ಅಲ್ಲ, ಮಾತಿನಲ್ಲಿ. ಅಂದ್ರೆ ಶುದ್ಧ ಭಕ್ತರದ್ದು ಅಷ್ಟು ಅವರಿಗೆ ಅಷ್ಟು ಶಕ್ತಿ ಉಂಟು, ಕೃಷ್ಣ ಶಕ್ತಿ ಬಂದದೆ ಅದಕ್ಕೆ. ಹಾಗಾಗಿ ವಾಸ್ತವಿಕ ಜೀವಿಯನ್ನು ಮರೆತು ತಾನು ಭಗವಂತನಾಗಬಹುದು ಕಲ್ಪನಾ ಸಾಮ್ರಾಜ್ಯ ಕನಸು ಕಾಣ್ತಾನೆ. ಇದು ತುಂಬಾ ಡೇಂಜರಸ್. ಮಗು ತಾಯಿ ಚಂದ್ರನನ್ನು ತಂದು ಕೊಡಬೇಕೆಂದು ಅಳುತ್ತದೆ. ಮಗು ಯಾವಾಗ ಕೇಳ್ತಾರೆ, ಅಮ್ಮ ನನಗೆ ಚಂದ್ರ ಬೇಕಂತ. ತಾಯಿ ಒಂದನಿತ್ತು ಅದರೊಳಗೆ ಚಂದ್ರಬಿಂಬದಿಂದ ಅಳುವ ಮಗುವನ್ನು ಸಮಾಧಾನ ಮಾಡುದು. ಹಾಗೆ ಅಲ್ಲಿ ಕನ್ನಡಿ ಇಡ್ತಾರೆ, ಆಗ ಮಗು ಅಂತ ಚಂದ್ರ ಬಂತ ಅಂತ. ಅಂತೆ ಭಗವಂತನ ಅಳುವ ಮಗುವಿಗೆ ಐಕ ಜಗತ್ತೆಂಬ ಪ್ರತಿಬಿಂಬವನ್ನು ನೀಡಲಾಗ್ತದೆ. ಐಕ ಜಗತ್ ಅಂತ ನಾವು ಅಳುವ ಮಗು ಅಂದ್ರೆ ನಮಗೆ ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡಬೇಕು. ಅದಕ್ಕೆ ನಮಗೆ ಭೌತಿಕ ಲೋಕ ಕೊಟ್ಟಿದ್ದಾರೆ. ಕರ್ಮಿಯು ಅದರ ಮೇಲೆ ಅಧಿಪತ್ಯ, ಇಲ್ಲಿ ಬಂದ ಮೇಲೆ ಅಧಿಪತ್ಯ ಯಸ್ ನಡೆಸಿ ನಂತರ ಹತಾಶನಾಗಿ ಅದನ್ನು ತ್ಯಜಿಸಿ ಭಗವಂತನ ಒಂದಾಗುತ್ತಾನೆ. ಯಸ್, ಸಾಯುಜ್ಯ ಮೋಕ್ಷ, ಭಗವಂತನ ಒಂದಾಗಲಿಕ್ಕೆ 2 ಹಂತಗಳು ಕನಸಿನ ಮಾಯೆ ಮಾತ್ರ. ನೋಡಿ, ಇದು ಕನಸೆ, ಒಂದಾಗ್ಲಿಕ್ಕೆ ಆಗುದಿಲ್ಲ ಭಗವಂತನಲ್ಲಿ. ಫಸ್ಟ್ ಆಫ್ ಆಲ್ ಇದು ಟೆಂಪರರಿ ಪ್ಲೇಸ್. ಹೇಗೆ ಅಳುವ ಮಗುವಿಗೆ ಆ ಕನ್ನಡಿ ತೋರಿಸ್ತಾರೆ, ಅದೇ ರೀತಿ ಇದು ಜೈಲು, ಇದು ರಿಫಾರ್ಮೇಶನ್ಗೆ, ಇದು ದೇವರಾಗ್ಲಿಕ್ಕೆ ಅಲ್ಲ. ಜೀವಿಯು ಯಾವಾಗ ಇದನ್ನು ಬಯಸಿದ ಎಂಬುದನ್ನು ತಿಳಿಯಲು ಇತಿಹಾಸವನ್ನು ಶೋಧಿಸಬೇಕಾಗುತ್ತಿಲ್ಲ. ಇದು ನಾವು ಎಂತ ಒಂದು ಯಾವಾಗ ಭಗವಂತನಿಗೆ ಎಗೇನ್ಸ್ಟ್ ಆಗಿದೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಆದರೆ ವಾಸ್ತವಾಂಶವೆಂದರೆ ಅವನು ಇದನ್ನು ಬಯಸದ ಕೂಡಲೇ ಭಗವಂತನ ನಿರ್ದೇಶನ ಅವನನ್ನು ಆತ್ಮಮಾಯ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ. ಯಾವ ಬಯಸುವಾಗ ನಾವು ಮಾಯ ಒಳಗೆ ಬರ್ತೇವೆ. ಆದ್ರಿಂದಲೇ ಜೀವಿಯು ತನ್ನ ಐಕ ಸ್ಥಿತಿಯಲ್ಲಿ ಇದು ನನ್ನದು ಮತ್ತು ಇದು ನಾನು. ನೋಡಿ, ನಾನು ನನ್ನದು. ವೇದವ್ಯಾಸರು ಅಂತ ಹೇಳುವುದು ಅಹಂ ಮಮ. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನವರು. ಇದು ಸ್ಕಿನ್ ಡಿಸೀಸ್ ಅಂತೆ ಪ್ರಭಾವ ಹೇಳುವಂಥದ್ದು. ದಿಸ್ ಇಸ್ ಸ್ಕಿನ್ ಡಿಸೀಸ್ ಅಂಡ್ ವಿ ಆರ್ ಥಿಂಕಿಂಗ್ ದ್ಯಾಟ್ ಅಹಂ ಮಮ ನನ್ನವರು, ನನ್ನನ್ನು ಬದುಕಿಸ್ತಾರೆ. ಗಂಡ ಎನಿಸುವಂಥದ್ದು ಎಸ್ ನಾನು ಸತ್ತ ಮೇಲೆ ಹೆಂಡತಿ ಇದ್ದಾಳೆ, ಹೆಂಡತಿ ಎನಿಸೋದು ನನಗೆ ಮಕ್ಕಳಿದ್ದಾರಂತ. ಯಾರು ಇಲ್ಲ, ಯಾರಿಗೂ ಇಲ್ಲ.
ಇದೊಂದು ಅಂದ್ರೆ ಸ್ಕಿನ್ ಡಿಸೀಸ್ ಪ್ರಭುಪಾದ ಹೇಳುವಂಥದ್ದು. ಎಂಬ ಸುಳ್ಳು ಕನಸು ಕಾಣುತ್ತಾನೆ. ನನ್ನದು ಮತ್ತು ನಾನು. ಬದ್ಧಾತ್ಮನ ತನ್ನ ಐಕ ಶರೀರವನ್ನು ನಾನು ಎಂದು ಭಾವಿಸುವುದು ಅಥವಾ ತಾನು ಭಗವಂತ ಆಗುವ ಈ ಐಕ ಶರೀರಕ್ಕೆ ಸಂಬಂಧಿಸಿದೆಲ್ಲ ನನ್ನದು ಎಂದು ಭಾವಿಸದೆ ಕನಸು. ಎಲ್ಲವೂ ನನ್ನದು ಹೇಳ್ತಾರೆ. ಇದು ರಾಕ್ಷಸಿ ಮೆಂಟಾಲಿಟಿ. ಇವತ್ತು ನಾವು 16th ಚಾಪ್ಟರ್ ಅಲ್ಲಿ ನೋಡಿದೆ. ಎಲ್ಲವೂ ನನ್ನದು, ನಾನು ನನ್ನದು, ಆಸುರಿ ಮೆಂಟಾಲಿಟಿ, ರಾಕ್ಷಸಿ ಮೆಂಟಾಲಿಟಿ. ಹೀಗೆ ಕನಸಿನಲ್ಲಿ ಮಾತ್ರ ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯು ಜನ್ಮ ಮುಂದುವರಿತದೆ. ಇದು ಈ ಲೈಫಲ್ಲಿ ಈಗ ನೋಡಿ, ಪ್ರಭುಪಾದ ಹೇಳ್ತಾರೆ 99% ಪೀಪಲ್ ದೇ ವಿಲ್ ಗೋ ಟು ಹೆಲ್. ಕಲಿಯುಗ ಪ್ರಭುಪಾದ ಹೇಳಿದ್ದಾರೆ. ಪ್ರಭುಪಾದ ಬಾಯಿಂದ ಬಂದದ್ದು ವೇದವಾಕ್ಯ. ಯಾಕೆಂದ್ರೆ ಆಸುರಿ ಮೆಂಟಾಲಿಟಿ, ನಾನು ನನ್ನದು. ಅದಕ್ಕೆ ಇದೆಂತ ಆಗ್ತದೆ ನೋಡಿ ಎಂಬ ತಪ್ಪು ಕಲ್ಪನೆ ಜನ್ಮ ನೆಕ್ಸ್ಟ್ ಲೈಫ್ ಹುಟ್ಟುತ್ತಾರೆ, ಕೂಡ ಅದೇ ಯೋಚನೆ ನೆಕ್ಸ್ಟ್ ಲೈಫ್. ಆದರೆ ಒಂದು ಅವರಿಗೆ ಸೊಲ್ಯೂಷನ್ ಎಂತ, ಶುದ್ಧ ಭಕ್ತರ ಸಂಘ ಆದ್ರೆ ಅವ್ರು ಬಚಾವಾಗ್ತಾರೆ. ಇಲ್ಲದೆ ಇದೆ ನಾನು ನನ್ನದು. ಲೈಫ್ ಆಫ್ಟರ್ ಲೈಫ್, ಜನ್ಮ ಮುಂದುವರಿಯುತ್ತದೆ. ಜೀವಿಯು ತಾನು ಭಗವಂತನ ಅಧೀನ. ಪ್ರಭುಪಾದ ಸೋಲ್ ಇಸ್ ಆಲ್ವೇಸ್ ಸಬಾರ್ಡಿನೇಟ್ ಟು ಸೂಪರ್ ಸೋಲ್. ಅಧೀನದಲ್ಲಿ ಇರುವಂತಹ ಸಬಾರ್ಡಿನೇಟ್, ಭಗವಂತನ ಅಧೀನ. ಅವನ ವಿಭಿನ್ನಾಂಶ ಎಂಬ ತನ್ನ ವ್ಯಕ್ತಿತ್ವದ ಶುದ್ಧ ಪ್ರಜ್ಞೆಯನ್ನು ಒಂದುವರೆಗೆ ಇದು ಜನ್ಮ ಆದರೆ ಮುಂದುವರಿಯುತ್ತಲೇ ಇರ್ತದೆ. ನಾವು ಕೃಷ್ಣನ ಅಂಶ ಅಂತ ನಾವು ಯಾವಾಗ ಒಪ್ಪುವುದಿಲ್ಲ, ಯಾವಾಗ ತನಕ ಇದು ನಮ್ಗೆ ಆಗ್ತಾ ಇರ್ತದೆ. ಹುಟ್ಟು ಸಾವು ಪುನರಪಿ ಜನನಂ ಪುನರಪಿ ಮರಣ. ಆದರೆ ಜೀವಿಗೆ ತನ್ನ ಶುದ್ಧ ಪ್ರಜ್ಞೆಯಲ್ಲಿ ನೋಡಿ, ನಾವು ಪ್ರಜ್ಞೆ ಶುದ್ಧ ಆಗಬೇಕು. ಯಾವ ತಪ್ಪು ಕಲ್ಪನೆ ಕನಸು ಇಲ್ಲ. ಇದು ಯಾರಿಗೆ? ಶುದ್ಧ ಭಕ್ತರಿಗೆ. ಮತ್ತು ಜೀವಿಯು ಶುದ್ಧ ಪ್ರಜ್ಞೆಯಲ್ಲಿ ತಾನು ಎಂದಿಗೂ ಭಗವಂತನಲ್ಲ. ಭಗವಂತ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ತಾನೇನಿದ್ದರೂ ದಿವ್ಯ ಪ್ರೇಮದಲ್ಲಿ ಶಾಶ್ವತ ಭಗವಂತನ ದಾಸ. ಜೀವೇರ ಸ್ವರೂಪವಾಯ್ ನಿತ್ಯ ಕೃಷ್ಣ ದಾಸ. ನಾವು ಕೃಷ್ಣನ ನಿತ್ಯ ಸೇವಕರು ಎಂಬುದನ್ನು ಮರೆಯುವುದಿಲ್ಲ. ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ.